ನಮ್ಗೆಲ್ಲರಿಗೂ ಕೂಡ ಆಹಾರವನ್ನ ಕೊಡಬೇಕು ಅಂತಂದ್ರೆ ಕೃಷಿಕರು, ರೈತರು ಅವರು ಕೂಡ ಬೇಕೇ ಬೇಕು. ಬಾಗಲಕೋಟೆ ಜಮಖಂಡಿ ನಗರದ ಐತಿಹಾಸಿಕ ತಾಲೂಕು ಕ್ರೀಡಾಂಗಣದಲ್ಲಿ ಹುಬ್ಬಳ್ಳಿ ದೇಶಪಾಂಡೆ ಫೌಂಡೇಶನ್, ಯುಎಸ್ ಕಮ್ಯುನಿಕೇಷನ್, ಕೃಷಿ ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ರೇಷ್ಮೆ ಮೀನುಗಾರಿಕೆ, ಜಿಲ್ಲಾಡಳಿತ, ಜಿಲ್ಲಾ ರಕ್ಷಣಾ ಇಲಾಖೆ, ಜಿಲ್ಲಾ ಪಂಚಾಯತ್ ಸಹಭಾಗಿತ್ವದಲ್ಲಿ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಕೃಷಿ ಮೇಳ ನಡೆಯಿತು. ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಆನಂದ ನ್ಯಾಮಗೌಡ, ದ್ರಾಕ್ಷಿ ಕೃಷಿ ಮೇಳ ಮಾಡಲು ಸಲಹೆ ನೀಡಿದರು. ತಾಳ್ಮೆ, ವಿಶ್ವಾಸದಿಂದ ಕೃಷಿ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸಾವಯವ ಕೃಷಿ ಅಳವಡಿಸಿಕೊಳ್ಳುವುದರಿಂದ ಉತ್ತಮ ಆರೋಗ್ಯ, ಬೆಳೆ ಮತ್ತು ಉತ್ತಮ ದರ ಪಡೆಯಲು ಸಾಧ್ಯವಾಗುವುದು ಎಂದರು. ಮುತ್ತಿನಕಂತಿ ಹಿರೇಮಠದ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ ಮಾತನಾಡಿ, ದೇಶ ರಕ್ಷಣೆ ಮಾಡುವ ಸೈನಿಕ, ದೇಶಕ್ಕೆ ಅನ್ನ ನೀಡುವ ಕೃಷಿಕ ದೇಶದ ಆಸ್ತಿ ಮತ್ತು ಶಕ್ತಿಗಳಾಗಿದ್ದಾರೆ. ರೈತರು ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ಶ್ರೀ ಚಟಸ್ಥಳ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಶ್ರೀ ಮುತ್ತಿನಕಂತಿ ಹಿರೇಮಠ ಜಮಖಂಡಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ವೇದಿಕೆಯಲ್ಲಿ ಮಾತೋಶ್ರೀ ಸುನಂದಮ್ಮ ತಾಯಿ, ಈಶ್ವರ ಕರಬಸನವರ, ಗಂಗಾಧರ ಮೇಟಿ, ಶಿವಾನಂದ ಕಡ್ಲೆಮಟ್ಟಿ, ಎಂಎಸ್ ಬುಜರುಕ ರವಿ, ತುಳಸಿಗಿರಿ ಇತರರು ಇದ್ದರು. ವರದಿ ಬಂದೇ ನವಾಜ ಅನ್ನದಾಫ್, ಬಾಗಲಕೋಟೆ. ಕೃಷಿ ತಜ್ಞರು ಹಂಚಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಕೃಷಿ ಪ್ರಧಾನವಾದಂಥ ದೇಶ ಇದು. 70% ನಾವೆಲ್ಲ ಕೃಷಿ ಮೇಲೆ ಅವಲಂಬಿತರಾಗಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಹೇಳ್ತಾರೆ, ನಮ್ಮ ದೇಶದ ಎರಡು ಕಣ್ಣುಗಳು ಅಂತಂದ್ರೆ ದೇಶವನ್ನ ಕಾಯ್ತಕ್ಕಂಥ ಸೈನಿಕ ಒಂದು ಕಡೆ, ಇಡೀ ಜಗತ್ತಿಗೆ ಅನ್ನವನ್ನ ನೀಡತಕ್ಕಂಥ ರೈತರು ಒಂದು ಕಡೆ. ಇವರು ಚೆನ್ನಾಗಿ ಇದ್ರು, ಚೆನ್ನಾಗಿ ಬದುಕಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಯಾಕಂದ್ರೆ ದೇಶವನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಗಡಿಯಲ್ಲಿ ರೈತರು, ಸೈನಿಕರು ಬೇಕು. ನಮ್ಗೆಲ್ಲರಿಗೂ ಕೂಡ ಆಹಾರವನ್ನ ಕೊಡಬೇಕು ಅಂತಂದ್ರೆ ಕೃಷಿಕರು, ರೈತರು ಅವರು ಕೂಡ ಬೇಕೇ ಬೇಕು. ಹಾಗಾಗಿ ಇಬ್ಬರೂ ಕೂಡ ಬಹಳಷ್ಟು ಪ್ರಧಾನವಾಗಿ ಇರುವುದರಿಂದ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ನಾವೆಲ್ಲರೂ ಕೂಡ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಯಾಕೆ ಕೃಷಿ ಮೇಳಗಳು ನಡೀಬೇಕು, ಇದರಿಂದ ಏನು ಪ್ರಯೋಜನ ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ವಲ್ಪ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ರೈತರಿಗೆ ಇವತ್ತಿಗೂ ಕೂಡ ಕೃಷಿ ಬಗ್ಗೆ ಅಷ್ಟು ಒಳ್ಳೆಯ ಮಾಹಿತಿಗಳು ಕೂಡ ಇಲ್ಲ. ಯಾಕಂದ್ರೆ ಅವರು ಪೂರ್ವಜರು ಹೇಗೆ ನಡ್ಕೊಂಡು ಬಂದ್ರು ಅದೇ ರೀತಿಯಾಗಿ ಇನ್ನೂ ಕೂಡ ಕೆಲವೊಂದಿಷ್ಟು ರೈತರು ನಡ್ಕೊಂಡು ಹೊಂಟಿದ್ದಾರೆ. ದುಡಿಯೋದು, ಎಷ್ಟು ಬರೋದು ಅಷ್ಟೇ ತಿನ್ನುವುದು, ಅಷ್ಟರೊಳಗೆ ತಮ್ಮ ಜೀವನವನ್ನ ನಡೆಸಿಕೊಡ್ಬೇಕು ಅಂತ ವ್ಯವಸ್ಥೆ ಇನ್ನೂ ಕೂಡ ನಡೀಬೇಕು. ಇವತ್ತೆಲ್ಲ ಆಧುನಿಕ ಯುಗದಲ್ಲಿ ನಾವಿದ್ದೀವಿ. ಇವತ್ತು ಎಷ್ಟೋ ಆಧುನಿಕ ತಂತ್ರಜ್ಞಾನವೂ ಕೂಡ ಸಾಕಷ್ಟು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲವನ್ನೂ ಕೂಡ ರೈತರು ತಮ್ಮ ಹೊಲದಲ್ಲಿ ಆಧುನಿಕ ಸಲಕರಣೆಗಳನ್ನ ಬಳಸಿಕೊಂಡು ನಾವು ಉತ್ತಮವಾದಂತಹ ಒಂದು ರೈತಕಿಯನ್ನ ಮಾಡಿಕೊಂಡು ಅದರಲ್ಲಿ ಉತ್ತಮವಾದಂತಹ ಬೆಳೆಯನ್ನು ನಾವು ಕೂಡ ಬೆಳಿಬಹುದು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಹೆಚ್ಚಿನ ಆದ್ಯತೆಯನ್ನ